ನಾವೀಗ ಇರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ. ಈಗ ತಾವು ನೋಡ್ತಾ ಇದ್ದೀರಿ, ಮುಖ್ಯ ದ್ವಾರದ ಬಳಿಯ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಈ ಮುಖ್ಯ ದ್ವಾರದ ಬಳಿ ಬಹಳಷ್ಟು ಬದಲಾವಣೆಗಳಾಗತ್ತೆ ಅನ್ನುವಂಥದ್ದು. ರಸ್ತೆಯ ಮೇಲ್ಭಾಗದಲ್ಲಿ ವಾಹನಗಳಿಗೆ ಅವಕಾಶ ಇದ್ರೆ, ರಸ್ತೆಯ ಕೆಳಭಾಗ ಅಂದ್ರೆ ಅಂಡರ್ ಪಾಸ್ ನಲ್ಲಿ ಪಾದಾಚಾರಿಗಳಿಗೆ ಅವಕಾಶ ಅನ್ನುವಂಥದ್ದು. ಈ ಬಗ್ಗೆ ವಿವರಿಸಲಿಕ್ಕಿದ್ದಾರೆ ದಾಮೋದರ್ ಅವರು. ಸರ್, ಈಗ ಇಲ್ಲಿ ಹೇಗೆ ಒಂದು ಪ್ಲಾನ್? ಅದೇ ಇದನ್ನು ನಾವು ಮೇಜರ್ ಜಂಕ್ಷನ್ ಆಗಿ ಕನ್ಸಿಡರ್ ಮಾಡಿದ್ದೇವೆ. ಅಲ್ಲಿಂದ ಸ್ನಾನಘಟ್ಟಕ್ಕೆ ಹೋಗ್ಲಿಕ್ಕೆ ಒಂದು ಅಂಡರ್ ಪಾಸ್ ಇರ್ತದೆ. ಹಾ. ಮತ್ತೆ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇನ್ನೊಂದು ಲೆಫ್ಟ್ ಸೈಡ್ ಅಲ್ಲಿ ಅಂಡರ್ ಪಾಸ್ ಇರ್ತದೆ. ಆ, ಇದು ಮೇಜರ್ ಜಂಕ್ಷನ್. ಮತ್ತೆ ಇಲ್ಲಿ ಸರ್ಕಲ್ ಸ್ವಲ್ಪ ಮುಂದಕ್ಕೆ ಹೋಗ್ತದೆ ಈ ರೀತಿಯಾಗಿ. ಮತ್ತೆ ಡಿಪೋಗೆ ಜಾಗ ಕಮ್ಮಿ ಆಗೋದ್ರಿಂದ ಡಿಪೋದವರು ಶಿಫ್ಟ್ ಮಾಡ್ತಾರೆ ಅಂತೇಳಿ ಮಾಹಿತಿ ನೀಡಿದ್ದಾರೆ. ಅಂದ್ರೆ ಇದು ಮೊಟ್ಟೆ ಆಕಾರದ ಜಂಕ್ಷನ್, ಓಲ್ ಶೇಪ್ ನಲ್ಲಿ ಬರ್ತದೆ. ಓಲ್ ಶೇಪ್ ನಲ್ಲಿ ಬರ್ತದೆ. ನಾವೀಗ ತೋರಿಸ್ತಾ ಇದೀವಿ ನಿಮಗೆ. ನೋಡಿ, ಇಲ್ಲಿ ಈ ಸರ್ಕಲ್ ಏನಿದೆ, ಇದು ಸ್ವಲ್ಪ ಈ ಬದಿಗೆ ಅಂದ್ರೆ ಈ ಡಿಪ್ಪೋದ ಬದಿಗೆ ಸರಿದುಕೊಳ್ತದೆ ಅನ್ನುವಂಥದ್ದು. ಸರಿದುಕೊಂಡು ರಸ್ತೆ ಅಗಲೀಕರಣ ಆಗತ್ತೆ. ಅಲ್ಲಿ ಆ ಒಂದು ಶಬರಿ ಎನ್ನುವಂತಹ ಏನು ಬಸ್ ನಿಂತಿದೆ, ಅಲ್ಲಿ ಅಂಡರ್ ಪಾಸ್ ಓಪನ್ ಆಗುತ್ತೆ. ಅಂದ್ರೆ ಅಲ್ಲಿಂದ ಕೆಳಭಾಗಕ್ಕೆ ಹೋಗ್ಬೋದು. ಪಾದಚಾರಿಗಳು ಕೆಳಭಾಗದಲ್ಲಿ ಬಂದು ಇಲ್ಲಿ ದೇವಸ್ಥಾನದ ದ್ವಾರದ ಆ ಕಡೆಗೆ ಅವರು ಪಾದಾಚಾರಿಗಳು ಮೇಲ್ಭಾಗಕ್ಕೆ ಬರಬಹುದು. ಅದರ ಜೊತೆಗೆ ಸುಬ್ರಹ್ಮಣ್ಯ ಕಡೆ ಮತ್ತು ಬೆಂಗಳೂರು ಕಡೆಯಿಂದ ಬರುವಂತಹ ಪಾದಾಚಾರಿಗಳು ಕೂಡ ಅಲ್ಲಿ ಬಸ್ಸಿಂದ ಇಳಿದು ಆ ಒಂದು ಪಾದಾಚಾರಿಗಳು ಅಂಡರ್ ಪಾಸ್ ನಲ್ಲಿ ಕೆಳಗೆ ಬಂದು ಅವರಿಗೆ ನೇತ್ರಾವತಿ ಕಡೆಗೆ ಹೋಗಬೇಕಾದ್ರೆ ನೇತ್ರಾವತಿ ಕಡೆಗೆ, ರಜತಾದ್ರಿ ಕಡೆಗೆ ಹೋಗಬೇಕಾದ್ರೆ ರಜತಾದ್ರಿ ಕಡೆಗೆ, ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಿಯ ಕಡೆಗೆ ಹೋಗಬೇಕಾದ್ರೆ ಸನ್ನಿಧಿಯ ಕಡೆಗೆ ಅವರು ಪಾದಾಚಾರಿಗಳಾಗಿ ಹೋಗಬಹುದು. ಜೊತೆಗೆ ನೇತ್ರಾವತಿ ಕಡೆಗೆ ಹೋಗುವಂತಹ ಪಾರ್ಕಿಂಗ್ ಎಲ್ಲವೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ, ಒಂದಷ್ಟು ಚೇಂಜಸ್ ಆಗತ್ತೆ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ಮೆಜೆಸ್ಟಿಕ್ಕಿನ ಅಂಡರ್ ಪಾಸಿನ ಮಾದರಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ ಅಂಡರ್ ಪಾಸ್ ಆಗುವಂತಹದ್ದು. ಅದರ ಜೊತೆಗೆ ಈಗಾಗಲೇ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ, ಇಲ್ಲಿ ಮುಗರಡಿ ಕನ್ಸ್ಟ್ರಕ್ಷನ್ ಅವರು ಈಗಾಗಲೇ ಕೆಲಸವನ್ನ ಆರಂಭಿಸಿದ್ದಾರೆ ಅನ್ನುವಂಥದ್ದು. ಇಲ್ಲಿಂದ ಪೆರೇಶಾಂತಿಗೆ ಹೋಗುವ ರಸ್ತೆಯಲ್ಲಿ ಅಂದ್ರೆ ಆ ಒಂದು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಇಕ್ಕೆಲ ಒಂದು ಬದಿ ಸಿಗತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಅದಕ್ಕೆ ತಡೆಗೋಡೆ ನಿರ್ಮಾಣ, ಅಲ್ಲಿ ಸುಮಾರು 120 ಮೀಟರ್ ಉದ್ದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡೋ ಉದ್ದೇಶವನ್ನು ಹೊಂದಿದ್ದೇವೆ. ಓಕೆ, ಈಗಾಗಲೇ ಅದು ಕೆಲಸ ಸ್ಟಾರ್ಟ್ ಆಗಿದೆ. ಓಕೆ, ಅಂದ್ರೆ ಈಗ ಅಲ್ಲಿ ಮಳೆಗಾಲ ಆರಂಭ ಆದ್ರೆ ತೊಂದರೆ ಆಗುದಿಲ್ವಾ? ಮಳೆಗಾಲಕ್ಕೆ ಮೊದಲು ಮುಗಿಸ್ತೇವೆ ಅದನ್ನ ಮಳೆಗಾಲಕ್ಕಿಂತ ಮೊದಲೇ ಮುಗಿಸ್ತೇವೆ. ನೋಡಿ, ಈಗ ತಾವು ನೋಡ್ತಾ ಇರುವಂತಹದ್ದು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಒಂದು ಪಾರ್ಶ್ವದಲ್ಲಿ ಆ ರಸ್ತೆ ಹಾದು ಹೋಗುವುದರಿಂದ ಅಲ್ಲಿ ತಡೆಗೋಡೆ ನಿರ್ಮಾಣದ ಕಾರ್ಯ ಆಗ್ತಾ ಇದೆ. ಆ ತಡೆಗೋಡೆ ನಿರ್ಮಾಣ ಕಾರ್ಯ ಆಗ್ತಾ ಇರುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಆ ಒಂದು ಮುಖ್ಯ ಜಂಕ್ಷನ್ ನಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದು ನಿಮಗೆ ಹೇಳಿದ್ವಿ. ಜೊತೆಗೆ ಈ ರಸ್ತೆ ನೇತ್ರಾವತಿ ಸ್ನಾನಘಟ್ಟವನ್ನ ಸ್ನಾನಘಟ್ಟದ ಎದುರು ಭಾಗದಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಅದನ್ನು ಕೂಡ ನಿಮಗೆ ಆ ಸ್ಥಳಕ್ಕೆ ಹೋಗಿಯೇ ತೋರಿಸ್ತೀವಿ ಅಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು. ಇದೀಗ ತಾವು ನೋಡ್ತಾ ಇದ್ದೀರಿ, ಅಲ್ಲಿ ತಡೆಗೋಡೆ ನಿರ್ಮಾಣದ ಕಾರ್ಯ ಹೇಗಾಗ್ತಾ ಇದೆ ಅನ್ನುವಂತಹದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಒಂದು ಪಾರ್ಶ್ವದಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯ ಆಗ್ತಾ ಇದೆ. ಅದರ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಇದು ಮಳೆಗಾಲಕ್ಕಿಂತ ಮೊದಲೇ ಈ ತಡೆಗೋಡೆ ನಿರ್ಮಾಣ ಪೂರ್ಣಗೊಳ್ಳುತ್ತೆ ಅನ್ನುವಂಥದ್ದು. ನಾವೀಗ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರ್ತಕ್ಕಂಥ ಸೇತುವೆಯ ಬದಿಯಲ್ಲಿದ್ದೇವೆ. ಸೇತುವೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಸೇತುವೆ. ಈ ಸೇತುವೆಯ ಪಕ್ಕದಲ್ಲಿ ಈ ಸೇತುವೆ ಹಳೆ ಸೇತುವೆ. ಇದು ಈ ಸೇತುವೆಯ ಸಂಪೂರ್ಣ ಸೇತುವೆ ಹೀಗೆ ಇರುತ್ತೆ. ಆದರೆ ಈ ಸೇತುವೆಯ ಮೇಲ್ಭಾಗದಿಂದ ರಸ್ತೆ ಸಂಪೂರ್ಣವಾಗಿ ಹೈಟ್ ಆಗಿ ವಾಪಸ್ಸು ಬರುವಂಥದ್ದು. ಈ ಸೇತುವೆಯ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸೇತುವೆಯ ಎಡಭಾಗ ಅಂದ್ರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಎಡಭಾಗ ಹಳೆ ಸೇತುವೆ ಒಂದಿದೆ. ಆ ಹಳೆಯ ಸೇತುವೆಯ ಭಾಗದಲ್ಲಿ ಎರಡು ಸೇತುವೆಗಳು ಕೂಡ ಬರುವಂಥದ್ದು. ನೋಡಿ, ಈ ಒಂದು ಭಾಗದಲ್ಲಿ ಹಳೆ ಸೇತುವೆ ಅಂದ್ರೆ ಓಲ್ಡ್ ಸೇತುವೆ ಇದೆ. ಆ ಸೇತುವೆಯ ಭಾಗದಲ್ಲಿ ಎರಡು ಸೇತುವೆಗಳು ಕೂಡ ಬರುವಂತಹದ್ದು. ಈ ಬಗ್ಗೆ ಅಂದ್ರೆ ಇದು ಹಳೆ ಸೇತುವೆ ಆಗಿರ್ತದೆ. ಈ ಸೇತುವೆಯಲ್ಲಿ ಇರುವುದಕ್ಕಿಂತ ಈ ಸೇತುವೆಯ ಪಕ್ಕದಲ್ಲಿ ಎರಡು ಸೇತುವೆಗಳು ಬರ್ತವೆ. ಈ ಬಗ್ಗೆ ದಾಮೋದರ್ ಏನು ಹೇಳ್ತಾರೆ ಕೇಳುವ. ಹಳೆ ಸೇತುವೆ ಬದಿಯಲ್ಲಿ
ಹಳೆ ಈಗಿನ ಸೇತುವೆ ಪಕ್ಕದಲ್ಲಿ ಸುಮಾರು 10 ಮೀಟರ್ ಅಗಲಕ್ಕೆ 2 ಸೇತುವೆ ಬರ್ತದೆ, 4 ಲೈನ್ ಕಂಟಿನ್ಯೂಸ್ ಆಗಲಿಕ್ಕೆ. ಅದರ ಸೇತುವೆ ಹಿಂಬದಲ್ಲಿ ಇನ್ನೊಂದು ರಸ್ತೆ, ಬೆಳ್ಳಾಳು ರಸ್ತೆಗೆ ನಾವು ಒಂದು ಅಂಡರ್ ಪಾಸ್ ಕೊಡ್ತೇವೆ 5 ಮೀಟರ್ ವಿಡ್ತಿಗೆ. ಈಗಿನ ಸೇತುವೆಯಿಂದ ಸುಮಾರು 5 ಮೀಟರ್ ಎತ್ತರಕ್ಕೆ ನಮ್ಮ ಹೊಸ ಸೇತುವೆ ಬರ್ತದೆ. ಅಂದ್ರೆ ಈ ಸೇತುವೆಗಿಂತ ಇನ್ನೂ 5 ಮೀಟರ್ ಎತ್ತರಕ್ಕೆ. ಹೌದು, ಇನ್ನು 5 ಮೀಟರ್ ಎತ್ತರ. ನೋಡಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಒಂದು ಮರ ನೋಡ್ತಾ ಇದ್ದೀರಿ, ಆ ಒಂದಷ್ಟು ಇನ್ನೂ ಸ್ವಲ್ಪ ಎತ್ತರಕ್ಕೆ ಸೇತುವೆ ಬರ್ತದೆ ಅನ್ನುವಂಥದ್ದು. ಈ ಸೇತುವೆಗಿಂತ ಇನ್ನೂ ಕೂಡ 5 ಮೀಟರ್ ಎತ್ತರಕ್ಕೆ 2 ಸೇತುವೆಗಳು ಬರ್ತವೆ ಅನ್ನುವಂತಹದ್ದು ಹೊಸ ನ್ಯೂಸ್ ಇದು. ಅದರ ಜೊತೆಗೆ ಇಲ್ಲಿಂದ ತೆರಳಿದ ನಂತರ ನೇತ್ರಾವತಿ ಸ್ನಾನಘಟ್ಟಕ್ಕೆ ತಲುಪೋದಿಲ್ಲ. ನೇರವಾಗಿ ಈ ಸೇತುವೆ ಇಂದ ಸಾಗಿದಂತ ರಸ್ತೆ ನೇರವಾಗಿ ಹೋಗುವಂತಹದ್ದು ಶಾಂತಿವನದ ಸಮೀಪದಲ್ಲಿ ಮುಖ್ಯ ರಸ್ತೆಗೆ ಸೇರ್ತದೆ. ಅಲ್ಲಿಂದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಲಿಂಕ್ ಅನ್ನ ಮಾಡುವಂತಹದ್ದು ಕೆಲಸ ಕಾರ್ಯ ನಡೀಲಿಕ್ಕಿದೆ. ಇನ್ನು ಮೇಜರ್ ಆಗಿರುವಂತದ್ದು ಇವರು ಹೇಳಿದಂತೆ, ಈಗ ನೋಡಿ, ಇದು ಧರ್ಮಸ್ಥಳ ಕಡೆಯಿಂದ ಬಂದಾಗ ಸೀದಾ ನೇತ್ರಾವತಿ ಈ ಸೇತುವೆಯನ್ನು ದಾಟಿದ ಕೂಡಲೇ ಎಡಭಾಗಕ್ಕೆ ಚಲಿಸುವಂತಹದ್ದು ದೊಂಡೋಲೆ, ಬೆಳಾಲು, ಬೈಪಾಡಿ ಮುಂತಾದ ರಸ್ತೆಗಳನ್ನ ಸಂಪರ್ಕಿಸುವಂತ ರಸ್ತೆ. ನೋಡಿ, ಈ ಎಡಭಾಗಕ್ಕೆ ಹೋಗುವಂತದ್ದು. ಈ ಎಡಭಾಗದ ರಸ್ತೆ ಇಲ್ಲಿ ಅಂಡರ್ ಪಾಸ್ ಬರ್ತದೆ ಅಂತ, ಅಂದ್ರೆ ಈ ಕಡೆಗೆಲ್ಲ ಪ್ರಯಾಣಿಸುವವರಿಗೆ ಇಲ್ಲಿ ಅಂಡರ್ ಪಾಸ್ ಇರ್ತದೆ. ಅಂಡರ್ ಪಾಸ್ ಮೂಲಕ ಈ ಭಾಗದಲ್ಲಿ, ಈಗ ನಾವು ನಿಂತಿರುವಂತಹ ಭಾಗದಲ್ಲಿ ದೊಡ್ಡ ಸೇತುವೆ ಏನು ಬರ್ತದೆ, ಆ ದೊಡ್ಡ ಸೇತುವೆಯ ಅಡಿಭಾಗದಿಂದ, ಈಗ ಬರ್ತಾ ಇರುವಂತಹ ಸ್ಥಳ ದೊಡ್ಡ ಸೇತುವೆಯ ಅಡಿಭಾಗದಿಂದ ಚಲಿಸಿ ಅಂಡರ್ ಪಾಸ್ ಮೂಲಕ ಆ ಕಡೆ ಪಾಸ್ ಆಗುವಂತಹದ್ದು ಈಗಿರುವಂತಹ ವಾಸ್ತವ ಚಿತ್ರಣ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಕೆಲ ಬಿಲ್ಡಿಂಗ್ಗಳು ಕೂಡ ಎಲ್ಲವೂ ಕೂಡ ಒತ್ತುವರಿ ಆಗ್ಲಿಕ್ಕಿದೆ, ಅಂದ್ರೆ ಭೂಸ್ವಾಧೀನವನ್ನ ಪಡಿಸಿಕೊಳ್ಳಲಿಕ್ಕಿದ್ದಾರೆ. ಅಂದ್ರೆ ನೇರವಾಗಿ ಈ ಭಾಗದಲ್ಲಿ ಇಲ್ಲಿ ಒಂದು ಕಲ್ಲು ಹಾಕಲಾಗಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ, ಈಗ ನೋಡಿ, ಹಳೆ ಸೇತುವೆ, ಇದು ಬಹಳ ಹಿಂದೆ ಇದ್ದಂತ ಸೇತುವೆ. ಅದಾದ ನಂತರ ಇನ್ನೊಂದು ಸೇತುವೆ ನಾವು ನಿಮಗೆ ತೋರಿಸಿದ್ವಿ. ಈ ಸೇತುವೆ ಮಧ್ಯಭಾಗದಲ್ಲಿ ಸಿಗ್ತದೆ, ಅಂದ್ರೆ 2 ಸೇತುವೆಯ ಮಧ್ಯಭಾಗದಲ್ಲಿ, ಆಲ್ಮೋಸ್ಟ್ ಮಧ್ಯಭಾಗದಲ್ಲಿ ಸಿಗ್ತದೆ. ಇಲ್ಲಿಂದ ನೇರವಾಗಿ ಆ ಬಂಗ್ಲೆಗುಡ್ಡೆ ಎದುರು ಭಾಗದ ಒಂದು ಗುಡ್ಡೆ ಮಾರ್ಗವಾಗಿ ಹೋಗಿ ಶಾಂತಿವನಕ್ಕೆ ರಸ್ತೆ ಸೇರ್ತದೆ ಅನ್ನುವಂತಹದ್ದು. ಬಹಳ ದೊಡ್ಡ ಬದಲಾವಣೆ ಆಗುವಂತಹ ಸ್ಥಳ ಇದು. ಬಹಳ ದೊಡ್ಡ ಬದಲಾವಣೆ ಯಾಕೆ ಅಂತಂದ್ರೆ, ಈಗಿರುವಂತಹ ರಸ್ತೆಗಿಂತ ಸೇತುವೆಗಿಂತ ಸುಮಾರು 5 ಮೀಟರ್ ಎತ್ತರದಲ್ಲಿ ಸೇತುವೆ ಬರ್ತದೆ. ಇಲ್ಲಿ ಎಲ್ಲ ಅಂಡರ್ ಪಾಸಿನ ಮೂವ್ಮೆಂಟ್ ಇರ್ತದೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಇನ್ನೊಂದು ಸರ್ವಿಸ್ ರಸ್ತೆಯು ಕೂಡ ಬರ್ತದೆ, ಉಜಿರೆಗೆ ಹೋಗುವಂತವರಿಗೆ ಮತ್ತು ಧರ್ಮಸ್ಥಳಕ್ಕೆ ಹೋಗುವಂತವರಿಗೆ, ಅಲ್ವಾ ಸರ್? ಎರಡು ಬದಿಯಲ್ಲಿ ಕೂಡ ಸುಮಾರು 180 ಮೀಟರ್ ಸರ್ವಿಸ್ ರಸ್ತೆ ಬರುತ್ತೆ. 180 ಮೀಟರ್ ಸರ್ವಿಸ್ ರಸ್ತೆ ಬರುತ್ತೆ. ಇದು ನೋಡಿ, ಮೇಜರ್ ಬದಲಾವಣೆ ಆಗುವಂತ ಸ್ಥಳ. ಇಲ್ಲಿ 2 ಸೇತುವೆ ಬರ್ತದೆ. ಆ 2 ಸೇತುವೆಯು ಕೂಡ ಲೈಕ್ ಬೆಳ್ತಂಗಡಿಯ ರೀತಿಯಲ್ಲಿ, ಬೆಳ್ತಂಗಡಿಯ ಸೇತುವೆಯ ಪಕ್ಕದಲ್ಲಿ 2 ಸೇತುವೆ ಬಂದ ಹಾಗೆ ಇಲ್ಲಿಯೂ ಕೂಡ ಸೇತುವೆ ಬರ್ಲಿಕ್ಕಿದೆ ಅನ್ನುವಂತಹದ್ದು ಬಹಳ ದೊಡ್ಡ ಬದಲಾವಣೆಗೆ ಕಾರಣ ಆಗುವಂತ ಸ್ಥಳ. ನೇತ್ರಾವತಿ ಅಥವಾ ನೇತ್ರಾನಗರ, ಅಥವಾ ಇದಕ್ಕೆ ಬಹಳ ಹಿಂದಿನ ಹೆಸರು ಹೊಳೆಗಂಡಿ ಅಂತ. ಹೊಳೆಗಂಡಿಯಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ಲಿಕ್ಕಿದೆ. ಇನ್ನು ಮುಂದೆ ಉಜಿರೆ, ಇಲ್ಲಿಂದ ಮುಖ್ಯವಾಗಿ ಕನ್ಯಾಡಿಯ ಚಡವಿಂದ ಆರಂಭಗೊಂಡಂತ ನಂತರ ಬದಲಾವಣೆ ಆಗುವಂಥದ್ದು ನೇತ್ರಾವತಿಯಲ್ಲಿ ಬದಲಾವಣೆ ಆಗಿ ಸ್ನಾನಘಟ್ಟದ ಮೇಲ್ಭಾಗಕ್ಕೆ ಸೇರಿ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಲ್ಲಿ ಅಂಡರ್ ಪಾಸ್ ಬರುವಂಥದ್ದು. ಉಜಿರೆಯಲ್ಲಿ ಏನೇನಾಗ್ತದೆ ನೋಡೋಣ. ನೋಡಿ, ಈ ಸ್ಥಳದಲ್ಲಿ 2 ಸೇತುವೆ ಬಂದ ನಂತರ, ಅಂದ್ರೆ ಈಗ ಬೆಳಾಲು ಮಾರ್ಗದಲ್ಲಿ ಬಂದವರು ಇಲ್ಲಿ ಹೋದ್ರೆ, ಧರ್ಮಸ್ಥಳ ಮಾರ್ಗಕ್ಕೆ ಹೋಗುವವರಿಗೆ ಈ ಅಂಡರ್ ಪಾಸ್, ಇದು ಅಂಡರ್ ಪಾಸ್ ನ ಮೂಲಕ ಧರ್ಮಸ್ಥಳಕ್ಕೆ ಹೋಗುವಂತಹದ್ದು. ಈ ಹಳೆಯ ರಸ್ತೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ನೇತ್ರಾವತಿ ಸ್ನಾನಘಟ್ಟ, ಅಂದ್ರೆ ಹೊಳೆಗಂಡಿಯ ದೃಶ್ಯಾವಳಿ. ಹಳೆಯ ರಸ್ತೆ ಎಲ್ಲಿ ಭಾಗ ಆಗತ್ತೆ ಅನ್ನುವಂಥದ್ದು. ಇದು ಹಳೆ ರಸ್ತೆಯಾಗಿಯೇ ಉಳಿಯುತ್ತೆ. ಸುಮಾರು ಒಂದು 100 ಮೀಟರ್ನ ಮೇಲ್ಭಾಗದಿಂದ ರಸ್ತೆ ಡಿವೈಡ್ ಆಗಿ ನೇರವಾಗಿ ಸಾಗುವಂಥದ್ದು. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಇಲ್ಲಿ ದೀಪಾ ಗ್ಯಾರೇಜ್ ಅಂತಿದೆ, ಇಲ್ಲೊಂದು ಚಿಕ್ಕದು. ಇಲ್ಲಿಂದ ಅಂದ್ರೆ ಈ ಭಾಗದಿಂದ ರಸ್ತೆ ನೇರವಾಗಿ ಡಿವೈಡ್ ಆಗ್ತದೆ. ಇದು ಸರ್ವಿಸ್ ರಸ್ತೆಯ ರೂಪದಲ್ಲೇ ಬಾಕಿ ಆಗ್ತದೆ ಅನ್ನುವಂಥದ್ದು. ಮತ್ತು ಈ ರಸ್ತೆಗೆ ಸೇರ್ಕೊಳ್ಳುವಂಥದ್ದು, ಈ ರಸ್ತೆ ನೇರವಾಗಿ ಅಲ್ಲಿ ಮುಖ್ಯ ರಸ್ತೆಯಾಗಿ ಸಾಗುವಂಥದ್ದು. ಮತ್ತು ಆ ನೇತ್ರನಗರ ಅಂದ್ರೆ ಹೊಳೆಗಂಡಿ ಏನಿದೆ, ಅದು ಸರ್ವಿಸ್ ರಸ್ತೆಯಾಗಿ ಉಳಿದುಕೊಳ್ಳುತ್ತೆ. ಇದು ನೋಡಿ, ರಾಮಕ್ಷೇತ್ರ.
ರಾಮಕ್ಷೇತ್ರದ ಮುಂಭಾಗದ ರಸ್ತೆ. ಇಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆಗಳು ಆಗೋದಿಲ್ಲ ಅನ್ನುವಂಥದ್ದು. ಆದರೆ ಅಗಲೀಕರಣಗೊಂಡು ಒಂದಷ್ಟು ಬದಲಾವಣೆಗಳು ಮತ್ತೆ ಇಲ್ಲಿ ಒಂದಷ್ಟು ಈ ಒಂದು ರಾಮಕ್ಷೇತ್ರ ಯಾತ್ರಾರ್ಥಿಗಳ ಆ, ಒಂದು ಪಾದಾಚಾರಿಗಳ ಪಯಣಕ್ಕೆ ಮತ್ತು ವಾಹನಗಳ ಪಯಣಕ್ಕೆ ಬೇಕಾದಂತ ವ್ಯತ್ಯಾಸಗಳನ್ನು ಇಲ್ಲಿ ಮಾಡ್ಕೊಳ್ಬಹುದು. ಉಳಿದಂತೆ ಇದು ನೇರವಾಗ್ಲಿಕ್ಕಿದೆ ಈ ರಸ್ತೆ. ಕನ್ಯಾಡಿ ಭಾಗದ ರಸ್ತೆಯು ಕೂಡ ನೇರವಾಗ್ಲಿಕ್ಕಿದೆ. ಈಗಾಗಲೇ ಉಜಿರೆಯಿಂದ ಆರಂಭಗೊಂಡು ನೀರಚಿಲುಮೆಯ ತನಕ ಕೆಲಸ ಆಗಿದೆ ಅನ್ನುವಂಥದ್ದು, ಅಂದ್ರೆ ಸಿದ್ಧವನದಿಂದ ಆರಂಭಗೊಂಡು ಕೆಲಸ ಆಗಿರುವಂತದನ್ನ ಕೂಡ ತಾವು ನೋಡ್ತಾ ಇದ್ರಿ. ಒಂದ್ ಸೈಡ್ ರಸ್ತೆಯ ಕೆಲಸ ಆಗಿದ್ರೆ ಮತ್ತೊಂದು ಸೈಡಿನ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ಕೆಲಸ ಆಗ್ತಾ ಇದ್ದು ಈ ಮಳೆಗಾಲಕ್ಕಿಂತ ಮೊದಲು ಇದನ್ನೊಂದು ಬಿಟ್ಟು ಕೊಡಬೇಕು ಅನ್ನುವಂತಹ ತರಾತುರಿಯ ಕೆಲಸ ಕೂಡ ನಡೀತಾ ಇರುವಂತದ್ದು. ಬಹಳ ವೇಗವಾಗಿ ಇಲ್ಲಿ ಕಾಮಗಾರಿ ವೇಗವನ್ನ ಪಡೆದುಕೊಂಡಿರುವಂತದ್ದು. ಜೊತೆಗೆ ಎತ್ತರ ಆಗಿದೆ, ಅಂದ್ರೆ ಈ ಹಿಂದಿನ ರಸ್ತೆಗಿಂತ ಸುಮಾರು 1.5 ಮೀಟರ್ ಎತ್ತರ ಆಗಿರುವಂತದ್ದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಈ ಸಿದ್ಧವನವನ್ನ ದಾಟಿದ ನಂತರ ಸಿಗುವಂತ ರಸ್ತೆಯ ದೃಶ್ಯ. ಈಗ ನೋಡಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಬಹಳ ವಿಶೇಷವಾಗಿದ್ದಂತ ಕೆಲಸ ಆಗ್ತಾ ಇರುವಂತದ್ದು. ಉಜಿರೆ ಪೆರಿಯಶಾಂತಿ ರಸ್ತೆ ಕಾಮಗಾರಿ ಆರಂಭಗೊಳಿಸಿರುವಂತಹದ್ದೇ ಸಿದ್ಧವನದಿಂದ. ಯಾಕಂದ್ರೆ ಅದಕ್ಕಿಂತ ಮೊದಲು ಉಜಿರೆಯಿಂದ ಸಿದ್ಧವನ ತನಕ ಒಂದು ಈಗಾಗಲೇ ಈ ಹಿಂದಿನ ಕಾಮಗಾರಿಯಲ್ಲಿ ಬಹಳ ವ್ಯವಸ್ಥಿತವಂತ ಕಾಮಗಾರಿ ಆಗಿದೆ ಅನ್ನುವಂತ ಉದ್ದೇಶಕ್ಕಾಗಿ ಪೆರಿಯಶಾಂತಿ ಕಡೆಗೆ ಅಂದ್ರೆ ಸಿದ್ಧವನದಿಂದ ಕೆಲಸ ಆರಂಭಗೊಂಡಿರುವಂತದ್ದು. ಅದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸಿದ್ಧವನದ ಸಮೀಪದ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇರುವಂತದ್ದು. ಹೇಗಾಗಿದೆ, ಹೇಗಾಗ್ತಾ ಇದೆ ಅನ್ನುವಂತಹದನ್ನ ತಾವೀಗ ನೋಡ್ತಾ ಇರುವಂತ ಇದು ಸಿದ್ಧವನದ ಸಮೀಪದ ದೃಶ್ಯಾವಳಿ. ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೇವೆ. ಎಸ್, ಇದು ಈ ಬಾರಿ ಅಂದ್ರೆ ಈ ಉಜಿರೆ ಪೆರಿಯಶಾಂತಿ ರಸ್ತೆಯ ಆರಂಭಿಕ ಒಂದು ಕಾಮಗಾರಿ ಇಲ್ಲಿಂದ ಆರಂಭಿಸಿರುವಂಥದ್ದು. ಉಜಿರೆಯ ದ್ವಾರದಿಂದ ಆರಂಭಗೊಂಡು ಪೆರಿಯಶಾಂತಿಯ ತನಕ ನಡೆಯುವಂತಹ ಕಾಮಗಾರಿಯಲ್ಲಿ ಈ ಬಾರಿ ಮುಗರೋಡಿ ಕನ್ಸ್ಟ್ರಕ್ಷನ್ ಅವರು ಸಿದ್ಧವನದ ಬಳಿಯಿಂದ ಅಂದ್ರೆ ನ್ಯಾಚುರೋಪತಿ ಕಾಲೇಜಿನ ಸಮೀಪದಿಂದ ಈ ಒಂದು ಕಾಮಗಾರಿಯನ್ನು ಆರಂಭಿಸಿರುವಂತಹದ್ದು. ಈಗ ನಾವು ಒಂದು ಪೆರಿಯಶಾಂತಿಯಿಂದ ಬಂದಿದ್ದು ಈಗ ಸಿದ್ಧವನದ ತನಕ ತಲುಪಿದೆ. ಇಲ್ಲಿ ಬಹಳ ವಿಶೇಷವಾದಂತಹ ಕಾಮಗಾರಿಗಳು ಆಗ್ತಾ ಇದ್ದಾವೆ. ಈ ಹಿಂದಿನ ರಸ್ತೆ ಸುಮಾರು 2 ಮೀಟರ್ನಷ್ಟು ಅಡಿಯಲ್ಲಿತ್ತು. ಈಗ 2 ಮೀಟರ್ನಷ್ಟು ಏರಿಕೆಯನ್ನ ಕಂಡುಕೊಂಡಿದೆ. ಜೊತೆಗೆ ಎರಡೂ ಬದಿಯ ಕಾಮಗಾರಿಯು ಕೂಡ ಈ ಒಂದು ಮಳೆಗಾಲದ ಮೊದಲು ಪೂರ್ಣ ಆಗ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಜೊತೆಗೆ ಅದನ್ನು ಮಾಡಿಕೊಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನ ಮುಗರೋಡಿಯವರು ಕೂಡ ನೀಡ್ತಾ ಇದ್ದಾರೆ. ಈಗ ತಾವು ಹೊಸ ರಸ್ತೆ ಅಂದ್ರೆ ಇದು ಇನ್ನೂ ಕೂಡ ಓಪನ್ ಆಗಿಲ್ಲ, ಓಪನ್ ಆಗದ ರಸ್ತೆಯಲ್ಲಿ ನಾವು ತೆರಳುತ್ತಾ ಇದ್ದೇವೆ. ಪಕ್ಕದ ರಸ್ತೆಯಲ್ಲಿ ವಾಹನಗಳು ಬರ್ತಾ ಇರುವಂತಹದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇದು ಸಿದ್ಧವನದ ಸಮೀಪದ ದೃಶ್ಯ. ಇಲ್ಲಿ ಇಬ್ರು ಇಂಜಿನಿಯರ್ಸ್ ಇದ್ದಾರೆ, ಅವರಿಬ್ಬರನ್ನು ಕೂಡ ಮಾತನಾಡಿಸ್ಬೇಕು. ಒಬ್ರು ದಾಮೋದರ್ ಅವರಾದ್ರೆ ಇನ್ನೊಬ್ರು 4 ಲೈನ್ ನ ಇನ್ಚಾರ್ಜ್. ಸರ್, ಇಲ್ಲಿಂದ ಆರಂಭಗೊಂಡು ಪೆರಿಯಶಾಂತಿ ನಾವು ಈಗ ಉಲ್ಟಾ ಬಂದಿವಿ, ಪೆರಿಯಶಾಂತಿಯಿಂದ ಉಜಿರೆ ತನಕ ಬಂದಿದ್ದೀವಿ. ಇಲ್ಲಿದ್ದು ಈಗ ದ್ವಾರದಿಂದ ಇಲ್ಲಿಯ ತನಕ ಹೇಗೆ? ದ್ವಾರದಿಂದ 1.3 ಕಿಲೋಮೀಟರ್ ಹಳೆ 4 ಲೈನ್ ಇದೆ. ಅದರ ಮೇಲೆ ಇನ್ನೊಂದು ಲೇಯಿಂಗ್ ಮಾಡಿ ಮತ್ತೆ ಫುಟ್ಪಾತ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಅದನ್ನ ಆಸ್ ಇಟ್ ಇಸ್ ಉಳಿಸ್ಕೊಳ್ತೇವೆ. ಅದರಿಂದ ಮುಂದಕ್ಕೆ 2.4 ಕಿಲೋಮೀಟರ್ 1 ಕಿಲೋಮೀಟರ್ನ ಈ ವರ್ಷಕ್ಕೆ ನಾವು ಹೊಸ 4 ಲೈನ್ ಅಂದ್ರೆ 9 ಮೀಟರ್ 2 ರಸ್ತೆ, ಮಧ್ಯ 1.5 ಮೀಟರ್ ಡಿವೈಡ್ರು, ಮತ್ತೆ 2 ಸೈಡ್ ಅಲ್ಲಿ 2 ಮೀಟರ್ ಡ್ರೈನ್ ಅಲ್ಲಿ ರೈಲಿಂಗ್ ಬರ್ತದೆ, ಮತ್ತೆ ಫುಟ್ಪಾತ್ ಬರ್ತದೆ, ಮತ್ತೆ ಇದರ ಮಧ್ಯೆ ಡಿವೈಡರ್ ಮಧ್ಯೆ ಸ್ಟ್ರೀಟ್ ಲೈಟ್ ಬರ್ತದೆ. ಇದು ನಮ್ದು ಧರ್ಮಸ್ಥಳದಲ್ಲಿರುವಂತ ಪ್ರಪೋಸಲ್. ಈ ವರ್ಷಕ್ಕೆ ನಾವು ಇಲ್ಲಿಂದ 1 ಕಿಲೋಮೀಟರ್ ಪೂರ್ತಿಯಾಗಿ ಸ್ಟಾರ್ಟಿಂಗ್ ನಿಂದ 2.4 ಕಿಲೋಮೀಟರ್ ಫಿನಿಶ್ ಮಾಡಿ ಕೊಡ್ತೇವೆ ಈ ವರ್ಷಕ್ಕೆ. ಏನ್ ಹೇಳ್ತೀವಿ ಸರ್, 4 ಲೈನ್ ಹೇಗೆ ಆಗ್ತಾ ಇದೆ ಕಾಮಗಾರಿ? ಆಗ್ತಾ ಇದೆ, ಆದಷ್ಟು ಮಾಡ್ತಾ ಇದ್ದೇವೆ. ಈಗ ನಮ್ದು ಇದು 1 ಕಿಲೋಮೀಟರ್ ಮುಗಿಸುವ ನಮ್ದು ಯೋಜನೆ ಇದೆ ಈ ಸಲ, ಹಾಗೆ ಅದನ್ನು ಮುಗಿಸ್ಕೊಡ್ತೇವೆ. ಮಳೆಗಾಲದಲ್ಲಿ ಈ ಸಿದ್ಧವನದ ಎದುರು ಭಾಗದ್ದು ಅಂದ್ರೆ ನೀರಚಿಲುಮೆಯ ಸಮೀಪಕ್ಕೆ ಹೋಗಿ ತಲುಪಿರುವಂತದ್ದು ಪೂರ್ಣ ಆಗ್ತದೆ. ಪೂರ್ಣ ಆಗ್ತದೆ. ಇದು ಪೂರ್ಣ ಆಗ್ತದೆ. ಎಷ್ಟು ಇನ್ನೊಂದು 10 ದಿನ? ಇನ್ನೊಂದು 10 ದಿವಸದಲ್ಲಿ ಹೌದು. ಸರ್, ಈಗ ಅಲ್ಲಿಂದ ಇಲ್ಲಿ ತನಕ ನಮ್ಮ ಜೊತೆಗೆ ಬಂದ್ರಿ, ಬಹಳ ವಿಶೇಷವಾಗಿ ಎಲ್ಲ ಮಾಹಿತಿಗಳನ್ನು ನೀಡ್ತಾ ಹೋದ್ರಿ. ಇನ್ನೇನಾದ್ರೂ ಮಾಹಿತಿಗಳು ಈಗ ಈ ಸಾಗುವಂತ ದಾರಿಯಲ್ಲಿ ಎಷ್ಟು ಕಿಲೋಮೀಟರ್ ಮೀಸಲು ಅರಣ್ಯ ಬರ್ತದೆ, ಎಷ್ಟು ಕಿಲೋಮೀಟರ್ ಈ ತರ ಜಾಗಗಳು ಬರ್ತದೆ, ಏನಾದ್ರು ಗೊತ್ತಾ ನಿಮಗೆ? ಇದು ನಮ್ದು ಉಜಿರೆಯಿಂದ ಪೆರಿಯಶಾಂತಿಗೆ 28.45 ಕಿಲೋಮೀಟರ್ ರಸ್ತೆ ನಮಗಿರುದು. ಅದರಲ್ಲಿ 11.2 ಕಿಲೋಮೀಟರ್ ಮೀಸಲರಣ್ಯ. ಸೊ ಬಹಳಷ್ಟು ಮೀಸಲರಣ್ಯದಲ್ಲಿ ನಮ್ದು ರಸ್ತೆ ಹೋಗುವುದರಿಂದ ಅರಣ್ಯಕ್ಕೆ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡಿದ್ದೇವೆ. ಅದು ಸುಮಾರು ಒಂದು 6-7 ತಿಂಗಳಲ್ಲಿ ನಮಗೆ ಕ್ಲಿಯರೆನ್ಸ್ ಸಿಗ್ಬೋದು.
ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ಆ ರಸ್ತೆಯಲ್ಲಿ ನಾವು ಕಾಮಗಾರಿಯನ್ನು ಮಾಡ್ತೇವೆ. ಮತ್ತೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸ್ವಲ್ಪ ಕೆಲವರಿಗೆ ಒಂದಷ್ಟು ಜನಕ್ಕೆ ಪೇಮೆಂಟ್ ಆಗಿದೆ. ಇದರಲ್ಲಿ ಭೂ ಸ್ವಾಧೀನ ಗಳು ಅಷ್ಟೊಂದಿಲ್ಲ, ಬಿಲ್ಟಪ್ ಕಮ್ಮಿ ಇರೋದು. ಈಗ ನಮಗೆ ದೊಡ್ಡ ಟಾಸ್ಕ್ ಇರುವುದೇ ಇದು ಫಾರೆಸ್ಟ್ ಕ್ಲಿಯರೆನ್ಸ್. ಫಾರೆಸ್ಟ್ ಕ್ಲಿಯರೆನ್ಸ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ರಸ್ತೆ ಮುಗಿಸ್ಬೋದು. ಮೇಜರ್ 3 ಬ್ರಿಡ್ಜ್ ಕೂಡ ಅಷ್ಟೇ. ಒಂದು ಬ್ರಿಡ್ಜ್ 2 ಇಕ್ಕಲೆ ಕೂಡ ಫಾರೆಸ್ಟ್ ಅಲ್ಲಿ ಬರ್ತದೆ. ಅದು ಕೂಡ ಸ್ವಲ್ಪ ನಮಗೆ ತೊಂದರೆ ಕೊಡ್ತಾ ಇದೆ. ಇನ್ನುಳಿದಂತೆ ನಾವು ಕಾಮಗಾರಿಯಲ್ಲಿ ನಮ್ದು ವರ್ಷಕ್ಕೆ ಇಲ್ಲಿ ನಮಗೆ ದಕ್ಷಿಣ ಕನ್ನಡದಲ್ಲಿ ಸುಮಾರು 6 ತಿಂಗಳು ಮಾತ್ರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರುವುದು. ಅದರ ಮಧ್ಯೆ ಫಾರೆಸ್ಟ್ ಕ್ಲಿಯರೆನ್ಸ್ ಇದೆಲ್ಲ ಡಿಲೇ ಆದ್ರಿಂದ ನಮಗೆ ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕಾದ್ರೆ ಫಾರೆಸ್ಟ್ ಮತ್ತೆ ಭೂ ಸ್ವಾಧೀನ ಪ್ರಕ್ರಿಯೆ ವೇಗವಾಗಿ ಆದ್ರೆ ನಾವು 2 ವರ್ಷದಲ್ಲಿ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿಕೊಡ್ತೇವೆ. ಆ, ನಮ್ಮ ನಮ್ಮ ಪ್ರಕಾರ ನಿಮ್ಮ ಪ್ರಕಾರಕ್ಕೆ ಮೇಜರ್ ಬದಲಾವಣೆ ಒಂದು ನೇತ್ರಾವತಿಯಲ್ಲಿ, ಒಂದು ಧರ್ಮಸ್ಥಳದ ದ್ವಾರದ ಎದುರು ಭಾಗ, ಪಾರ್ಪಿಕಲ್ ಸೇತುವೆ, ಕುದ್ರಾಯ ಸೇತುವೆ ಅಲ್ವಾ ಹೌದು ಹೌದು ಮೇಜರ್ ಒಂದು ಎಲ್ಲ ಲೈನ್ ತಪ್ಪಿ ಹೋಗುವಂತ, ಅಂದ್ರೆ ಈಗಿನ ರಸ್ತೆಗಿಂತ ಬೇರೆ ಕಡೆಗೆ ಸಾಗುವಂತದ್ದು. ಇನ್ನೊಂದು ನಾವು ಇಲ್ಲಿ ಕಾಪಿನ ಬಾಗಿಲು ಒಂದು. ಕಾಪಿನ ಬಾಗಿಲು ಹೌದು ಇಷ್ಟು ಕಡೆಗೆ ಬೇರೆ ಕಡೆ. ಬೇರೆ ಕಡೆ. ಸರ್ ಥ್ಯಾಂಕ್ ಯು, ನಮ್ಮ ಜೊತೆಗೆ ಅಲ್ಲಿಂದ ಇಲ್ಲಿಯ ತನಕ ಪಯಣ ಮಾಡಿ ಈ ಬಿಸಿಲಲ್ಲಿಯೂ ಕೂಡ ನಮಗೊಂದಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಬಹಳಷ್ಟು ಹೊತ್ತಿನ ಕಾಲ ನಮ್ಮ ಜೊತೆಗೆ ಇದ್ರಿ, ವಿಶೇಷವಾದಂಥ ಧನ್ಯವಾದ. ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರಿಗೂ ಧನ್ಯವಾದ, ಯಾಕೆಂತಂದ್ರೆ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ, ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ವಿಶೇಷವಾಗಿ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರ ಕೆಲಸ ಕಾರ್ಯ ಭರದಿಂದ ಸಾಗ್ತಾ ಇದೆ. ಮಳೆಗಾಲ ಆರಂಭಗೊಂಡಿದೆ. ಆರಂಭಗೊಂಡಿರುವಂತಹ ಮಳೆಗಾಲದಲ್ಲಿ ಇಂತಹ ಸುಸಜ್ಜಿತವಾದಂತಹ ರಸ್ತೆಯಲ್ಲಿ ಎಲ್ಲರೂ ಕೂಡ ಸಾಗುವಂತಹದಕ್ಕೆ ಅಣಿಯಾಗಿದ್ದಾರೆ. ನಾವೀಗ ಇರುವಂತಹದ್ದು ಸಿದ್ಧವನದಲ್ಲಿ. ಪೆರಿಯ ಶಾಂತಿಯಿಂದ ಉಜಿರೆಯ ತನಕ ಯಾವ ರೀತಿಯಾಗಿ ರಸ್ತೆ ಕಾಮಗಾರಿ ಆಗ್ತಾ ಇದೆ ಅನ್ನುವಂತ ತೋರಿಸುವಂತಹ ಪುಟ್ಟ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡಿದೆ. ಜೊತೆಗೆ ಈ ಒಂದು ಕಾಮಗಾರಿಯಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅನ್ನುವಂಥದ್ದು ಈಗಾಗಲೇ ಆ ವಿಶೇಷತೆಗಳನ್ನು ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾದಂತಹದ್ದು ಧರ್ಮಸ್ಥಳಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಈಗಿರುವಂತಹ ನೇತ್ರಾವತಿ ಸೇತುವೆಯ ಪಕ್ಕದಲ್ಲಿ 2 ಸೇತುವೆ ಬರುವಂತದ್ದು, ಜೊತೆಗೆ ಸ್ನಾನಘಟ್ಟವನ್ನ ದಾಟಿ ಮುಂಭಾಗದಲ್ಲಿ ಮುಖ್ಯ ರಸ್ತೆ ಸೇರುವಂತಹದ್ದು, ಅದ್ರ ಜೊತೆಗೆ ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ ಅಂಡರ್ ಪಾಸ್ ಆಗುವಂತಹದ್ದು, ಅಂಡರ್ ಪಾಸ್ ಅಂದ್ರೆ ಪಾದಾಚಾರಿಗಳ ಅಂಡರ್ ಪಾಸ್ ಆಗುವಂತಹದ್ದು, ಅದರ ಜೊತೆಗೆ ಕುದ್ರಾಯ ಮತ್ತು ಪಾರ್ಪಿಗಲು ಮತ್ತು ಕಾಪಿನ ಬಾಗಿಲು ಇಲ್ಲಿ ಬೇರೆ ಕಡೆಗೆ ರಸ್ತೆ ಸಾಗಿ ಎಲ್ಲವೂ ಕೂಡ ಸ್ಟ್ರೈಟ್ ಆಗ್ಲಿಕ್ಕಿದೆ ಅನ್ನುವಂಥದ್ದು. ಜೊತೆಗೆ ಪೆರಿಯ ಶಾಂತಿಯಿಂದ ಸ್ವಲ್ಪ ಈ ಕಡೆಗೆ ಅಂದ್ರೆ 2-3 ಕಿಲೋಮೀಟರ್ ನಂತರ ಬಹಳಷ್ಟು ಕಾಮಗಾರಿಗಳು ನಡೆದಿವೆ. ಉಜಿರೆಯಲ್ಲಿಯೂ ಕೂಡ 1 ಕಿಲೋಮೀಟರ್ನಷ್ಟು ಕಾಮಗಾರಿ ಬಹಳ ವೇಗವಾಗಿ ನಡೀತಾ ಇದೆ. ವನೀಶ್ ಮರೋಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.